ಬಂಟ್ವಾಳದ ರೈಲು ನಿಲ್ದಾಣ ಈಗ ಸಂಪೂರ್ಣ ಹೊಸ ರೂಪದಲ್ಲಿ ಪ್ರಯಾಣಿಕರನ್ನ ಸ್ವಾಗತಿಸಲು ಸಜ್ಜಾಗಿದೆ. ಸುಮಾರು 26.18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನಿಕ ಸೌಲಭ್ಯಗಳೊಂದಿಗೆ ಅಭಿವೃದ್ಧಿಗೊಂಡಿದೆ ಈ ರೈಲು ನಿಲ್ದಾಣ. ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿ ಬಂಟ್ವಾಳಕ್ಕೆ ಸಿಕ್ಕಿರುವ ಈ ಹೊಸ ರೈಲು ನಿಲ್ದಾಣದ ವಿಶೇಷತೆಗಳೇನು? ಎಲ್ಲಿದೆ ನೋಡಿ ವರದಿ. ಕೇಂದ್ರ ಸರ್ಕಾರದ ಅಮೃತ ಭಾರತ ಸ್ಟೇಷನ್ ಯೋಜನೆಯಡಿ ಬಂಟ್ವಾಳ ರೈಲು ನಿಲ್ದಾಣವನ್ನು ಸುಮಾರು 26.18 ಕೋಟಿ ವೆಚ್ಚದಲ್ಲಿ ಪುನರ್ ಅಭಿವೃದ್ಧಿಪಡಿಸಲಾಗಿದೆ. 2024ರಲ್ಲಿ ಶಂಕುಸ್ಥಾಪನೆಗೊಂಡಿದ್ದ ಕಾಮಗಾರಿ ಇದೀಗ ಪೂರ್ಣಗೊಂಡಿದ್ದು, ಜುಲೈ 17ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ 75 ನೂತನ ರೈಲು ನಿಲ್ದಾಣದೊಂದಿಗೆ ಬಂಟ್ವಾಳ ರೈಲು ನಿಲ್ದಾಣವನ್ನು ಕೂಡ ವರ್ಚುವಲ್ ಮೂಲಕ ಲೋಕಾರ್ಪಣೆಗೊಳಿಸಲಿದ್ದಾರೆ. ಕರಾವಳಿಯ ಸಾಂಸ್ಕೃತಿಕ ವೈಭವವನ್ನು ಬಿಂಬಿಸುವ ಪ್ರವೇಶ ದ್ವಾರ, ಆಧುನಿಕ ನಿರೀಕ್ಷಣಾ ಮಂದಿರ, ನವೀಕೃತ ಟಿಕೆಟ್ ಕೌಂಟರ್, ಪ್ರತ್ಯೇಕ ಡ್ರಾಪ್ ಆಫ್ ಹಾಗೂ ಪಿಕಪ್ ವಲಯ, ಸುರಕ್ಷಿತ ಪಾರ್ಕಿಂಗ್, ಸಿಸಿ ಕ್ಯಾಮೆರಾ ನಿಗಾ ಹಾಗೂ ಪೂರ್ಣ ಉದ್ದದ ಪ್ಲಾಟ್ಫಾರ್ಮ್ ಶೆಲ್ಟರ್ಗಳೊಂದಿಗೆ ನಿಲ್ದಾಣಕ್ಕೆ ಹೊಸ ರೂಪವನ್ನು ನೀಡಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಎಲ್ಇಡಿ ಮಾಹಿತಿ ಫಲಕಗಳು, ಸಾರ್ವಜನಿಕ ಘೋಷಣೆ ವ್ಯವಸ್ಥೆ, ಕೋಚ್ ಇಂಡಿಕೇಶನ್ ಬೋರ್ಡ್, ಫುಟ್ ಓವರ್ ಬ್ರಿಡ್ಜ್, ಲಿಫ್ಟ್, ಪ್ರತ್ಯೇಕ ಶೌಚಗೃಹ ಹಾಗೂ ಕ್ಯಾಂಟೀನ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಈ ಮೂಲಕ ಬಂಟ್ವಾಳ ರೈಲು ನಿಲ್ದಾಣವನ್ನು ಸಂಪೂರ್ಣ ಪ್ರಯಾಣಿಕ ಸ್ನೇಹಿ ಕೇಂದ್ರವನ್ನಾಗಿ ರೂಪಿಸಲಾಗಿದೆ. ಸ್ಪಷ್ಟ ಮಾರ್ಗಸೂಚಿ ಫಲಕಗಳು ಹಾಗೂ ತುರ್ತು ವೈದ್ಯಕೀಯ ಸೇವೆ ಸೇರಿದಂತೆ ಪ್ರಯಾಣಿಕರ ದೈನಂದಿನ ಅಗತ್ಯತೆಗಳಿಗೂ ಕೂಡ ಸಮಾನ ಆದ್ಯತೆ ನೀಡಬೇಕೆಂಬ ಅಭಿಪ್ರಾಯ ಸ್ಥಳೀಯರಿಂದ ಕೇಳಿಬಂದಿದೆ. ಆಧುನಿಕ ಸೌಲಭ್ಯಗಳಿಂದ ಸಜ್ಜುಗೊಂಡಿರುವ ಬಂಟ್ವಾಳ ರೈಲು ನಿಲ್ದಾಣ ಕರಾವಳಿಯ ಪ್ರಮುಖ ರೈಲು ಕೇಂದ್ರಗಳಲ್ಲಿ ಒಂದಾಗಿ ಹೊರಹೊಮ್ಮುವ ನಿರೀಕ್ಷೆ ಇದೆ. ಆದರೆ ಮೂಲಸೌಕರ್ಯ ಅಭಿವೃದ್ಧಿಯ ಜೊತೆಗೆ ಪ್ರಯಾಣಿಕರ ದೈನಂದಿನ ಅಗತ್ಯತೆಗಳಿಗೂ ಕೂಡ ಸಮಾನ ಆದ್ಯತೆ ನೀಡಿದರೆ ಈ ಯೋಜನೆ ಇನ್ನಷ್ಟು ಯಶಸ್ವಿಯಾಗಲಿದೆ. ಕಿಶೋರ್ ಬಂಟ್ವಾಳ, ದೈಜಿವಲ್ 24x7.